ಕರಾವಳಿಯಲ್ಲಿ ಮತ್ತೆ ಕಮಲ ಅರಳಿದೆ. ಕರಾವಳಿಯ 13 ವಿಧಾನಸಭಾ ಕ್ಷೇತ್ರದಲ್ಲಿ 12 ಕ್ಷೇತ್ರದಲ್ಲಿ ಬಿಜೆಪಿಯ ಅಭ್ಯರ್ಥಿಗಳು ಗೆಲುವು ಸಾಧಿಸುವ ಮೂಲಕ ಅಭೂತಪೂರ್ವ ಗೆಲುವು ಸಾಧಿಸುವ ಮೂಲಕ ಕಾಂಗ್ರೆಸ್ ಪಕ್ಷವನ್ನ ಧೂಳಿಪಟ ಮಾಡಿದೆ. ಈ ನಡುವೆ ಕರಾವಳಿಯಾದ್ಯಂತ ಬಿಜೆಪಿ ಕಾರ್ಯಕರ್ತರು ಸಂಭ್ರಮಾಚರಣೆಯನ್ನ ಮಾಡುತ್ತಿದ್ದಾರೆ. ಭಾರೀ ಕುತೂಹಲ ಕೆರಳಿಸಿದ ರಾಜ್ಯ ವಿಧಾನಸಭಾ ಚುನಾವಣೆ ಫಲಿತಾಂಶ ಇಂದು ಹೊರಬಿದ್ದಿದೆ. ಕರಾವಳಿ ಜಿಲ್ಲೆಗಳ 13 ಕ್ಷೇತ್ರಗಳ ಪೈಕಿ 12 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸುವ ಮೂಲಕ ಬಿಜೆಪಿ ಇತಿಹಾಸವನ್ನ ನಿರ್ಮಿಸಿದೆ. ಪ್ರಪ್ರಥಮ ಬಾರಿ ಕರಾವಳಿಯಲ್ಲಿ ಅಧಿಕ ಸ್ಥಾನಗಳನ್ನು ಗಳಿಸುವ ಮೂಲಕ ಬಿಜೆಪಿ ಎದುರಾಳಿ ಕಾಂಗ್ರೆಸ್ ಸಂಪೂರ್ಣವಾಗಿ ಮಣಿಸಿದೆ. ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ 8ರಲ್ಲಿ 7, ಉಡುಪಿ ಜಿಲ್ಲೆಯಲ್ಲಿ 5ರಲ್ಲಿ 3 ಸ್ಥಾನ ಗಳಿಸಿದ್ದು ಕಾಂಗ್ರೆಸ್ಗೆ ಸವಾಲಾಗಿ ಈ ಬಾರಿ ಬಿಜೆಪಿ ಕರಾವಳಿಯಲ್ಲಿ 12 ಸ್ಥಾನಗಳನ್ನು ಗೆಲುವು ಸಾಧಿಸುವ ಮೂಲಕ ಮತ್ತೊಮ್ಮೆ ಕರಾವಳಿಗರ ಜನಮನ ಗೆದ್ದಿದೆ. ಕರಾವಳಿಯ ಕಾಂಗ್ರೆಸ್ ಸಚಿವರು, ಶಾಸಕರುಗಳು ಗೆಲುವು ನಮ್ಮದೇ ಎಂದು ಪ್ರಚಾರವನ್ನ ಆರಂಭಿಸಿದ್ರು. ಅತ್ತ ಅಭ್ಯರ್ಥಿಗಳ ಪಟ್ಟಿಯನ್ನ ಬಿಡುಗಡೆಗೊಳಿಸಿದ ಬಿಜೆಪಿ ಪಕ್ಷದ ಚಿಹ್ನೆ ಹಾಗೂ ಮೋದಿಯವರಿಗೆ ಮತ ನೀಡಿ ಎಂದು ಹೇಳುವ ಪರಿಸ್ಥಿತಿ ಇತ್ತು. ಅಭ್ಯರ್ಥಿಗಳ ಪಟ್ಟಿಯನ್ನ ಬಿಡುಗಡೆಗೊಳಿಸುವ ಸಂದರ್ಭದಲ್ಲಿ ಸಾಕಷ್ಟು ಗೊಂದಲಗಳು, ಭಿನ್ನಮತಗಳು ಸೃಷ್ಟಿಯಾದವು. ಬಂಡಾಯ ಅಭ್ಯರ್ಥಿಗಳು ಅಸಮಾಧಾನಿಕ ನಾಯಕರನ್ನ ಎದುರು ಹಾಕಿದ ನಾಯಕರನ್ನೇ ಕಾಂಗ್ರೆಸ್ ಅಸ್ತ್ರವಾಗಿಸಿಕೊಂಡಿತ್ತು. ಈ ಸಂದರ್ಭದಲ್ಲಿ ಹಿಂದುತ್ವ ಅಲೆಯನ್ನ ಅಸ್ತ್ರವಾಗಿ ಇಟ್ಟುಕೊಂಡು ವ್ಯವಸ್ಥಿತವಾಗಿ ಯುವಕರನ್ನೇ ಸಂಘಟಿಸಿದ ಸಂಘ ಪರಿವಾರ ಬಿಜೆಪಿಗೆ ಸಹಕಾರ ನೀಡಿತ್ತು. ಈ ನಡುವೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ, ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಹಾಗೂ ಇನ್ನಿತರ ನಾಯಕರ ಆಗಮನ ಕರಾವಳಿಯಲ್ಲಿ ಬಿಜೆಪಿಗೆ ಮತ್ತಷ್ಟು ಪ್ಲಸ್ ಪಾಯಿಂಟ್ ಆಗಿತ್ತು. ಇನ್ನು ಕಾಂಗ್ರೆಸ್ ನಾಯಕರು ಅಭಿವೃದ್ಧಿ ಅಜೆಂಡಾ ಇಟ್ಟುಕೊಂಡು ಮತಯಾಚನೆ ಮಾಡಿದ್ರೆ, ಇತ್ತ ಬಿಜೆಪಿಗರು ರಾಜ್ಯದಲ್ಲಿ ನಡೆದ ಹಿಂದೂ ನಾಯಕರ ಹತ್ಯೆ ಹಾಗೂ ಕಾಂಗ್ರೆಸ್ ಸರ್ಕಾರದ ದುರಾಡಳಿತದ ವಿರುದ್ಧ ಮತಯಾಚನೆ ಮಾಡಿದ್ರು. ಇದೆಲ್ಲ ಬಿಜೆಪಿಗೆ ಈ ಚುನಾವಣೆಯಲ್ಲಿ ಗೆಲುವು ಸಾಧಿಸಲು ಸಹಕಾರಿಯಾಗಿದೆ ಎನ್ನಬಹುದು. ಗೆಲುವು ನಿರೀಕ್ಷಿತವಾಗಿತ್ತು. ಮಾರ್ಜಿನ್ ಮಾತ್ರ ಒಂದು 23,000 ಹತ್ರ ನಾವು ಎಕ್ಸ್ಪೆಕ್ಟ್ ಮಾಡಿದ್ದೇವೆ. ಕ್ಯಾಲ್ಕುಲೇಷನ್ ಪ್ರಕಾರ ನಿರೀಕ್ಷೆಗೂ ಮೀರಿ ಮಾರ್ಜಿನ್ ಸಿಕ್ಕಿದೆ, ವಿನ್ನಿಂಗ್ ಮಾರ್ಜಿನ್ ಸಿಕ್ಕಿದೆ. ನಾವು ಅಭಿವೃದ್ಧಿಯ ವಿಷಯವನ್ನು ತೆಗೆದುಕೊಂಡು ಎಲೆಕ್ಷನ್ ಫೈಟ್ ಮಾಡ್ತೇವೆ. ಅಭಿವೃದ್ಧಿಯ ವಿಷಯವನ್ನು ತೆಗೆದುಕೊಂಡೇ ಅಭಿವೃದ್ಧಿ ಪಥದಲ್ಲೇ ಮುಂದೆ ಹೋಗ್ತೇವೆ. ಅಭಿವೃದ್ಧಿಗೆ ಏನೆಲ್ಲ ಆಗಬೇಕು, ಕಾನೂನು ಸುವ್ಯವಸ್ಥೆಯಿಂದ ಹಿಡಿದು ಬೇರೆಲ್ಲ ಅಭಿವೃದ್ಧಿ ಮಾಡಬೇಕಾದ್ರೆ ಏನೆಲ್ಲ ಫಸ್ಟಿಗೆ ಸರಿ ಮಾಡಬೇಕು ಅದನ್ನು ಮಾಡಿಕೊಂಡು ಮುಂದೆ ಸಾಗ್ತೇವೆ. ಕಾರ್ಯಕರ್ತರ ಗೆಲುವು ನನ್ನ ಗೆಲುವಲ್ಲ, ಕಾರ್ಯಕರ್ತರ ಗೆಲುವು. ಕಾರ್ಯಕರ್ತರು ಹಗಲಿರುಳು ಪ್ರತಿಯೊಬ್ಬ ಕಾರ್ಯಕರ್ತರು ಸಹ ಇಳಿದು ಫೀಲ್ಡಿಗೆ ಇಳಿದು ಕೆಲಸ ಮಾಡಿದ್ದಾರೆ. ಕಾರ್ಯಕರ್ತರಿಗೆ ಸಂದಿದಂಥ ಗೆಲುವು. ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಕೆಲಸದ ಕಾರ್ಯವೈಖರಿಯನ್ನು ಜನ ಮೆಚ್ಚಿಕೊಂಡಿದ್ದರು. ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿಯ ಜನ ಸಹ ಅಭಿವೃದ್ಧಿಯನ್ನು ಬಯಸಿದ್ದರು. ಆ ಅಭಿವೃದ್ಧಿಗೋಸ್ಕರ ನವ ಭಾರತವನ್ನು ಹೇಗೆ ನರೇಂದ್ರ ಮೋದಿಯವರು ನಿರ್ಮಾಣ ಮಾಡಿದ್ದಾರೆ, ನವ ಕರ್ನಾಟಕವನ್ನು ಯಡಿಯೂರಪ್ಪನವರ ನೇತೃತ್ವದ ಸರ್ಕಾರ ಮಾಡುತ್ತದೆ ಅನ್ನುವಂಥ ಭರವಸೆಯಲ್ಲಿ ಬೆಳ್ತಂಗಡಿಯಲ್ಲಿರ್ತಕ್ಕಂಥ ಜನ ಬೆಳ್ತಂಗಡಿಯನ್ನು ನವ ಬೆಳ್ತಂಗಡಿ ನಿರ್ಮಾಣ ಮಾಡಬೇಕೆನ್ನುವಂಥ ಸಂಕಲ್ಪವನ್ನು ಮಾಡಿದರು. ಆ ಕಾರಣಕ್ಕೋಸ್ಕರ ಬೆಳ್ತಂಗಡಿಯ ಪರಿವರ್ತನೆಗೋಸ್ಕರ ಈ ಸಲ ಭಾರತೀಯ ಜನತಾ ಪಾರ್ಟಿ ಕಡೆಗೆ ಮತದಾರರು ಒಲವನ್ನು ವ್ಯಕ್ತಪಡಿಸಿದ್ದಾರೆ. ಅಭೂತಪೂರ್ವವಾಗಿರ್ತಕ್ಕಂಥ ಜಯವನ್ನು ಮತದಾರ ಬಂಧುಗಳು ತಂದುಕೊಟ್ಟಿದ್ದಾರೆ. ಇದು ಖಂಡಿತವಾಗಿಯೂ ಅಭಿವೃದ್ಧಿಯ ಪರವಾಗಿರ್ತಕ್ಕಂಥ ಮತದಾನ ಅಂತ ಹೆಮ್ಮೆಯಿಂದ ಹೇಳಲಿಕ್ಕೆ ನಾನು ಸಂತೋಷ. ದಕ್ಷಿಣ ಕನ್ನಡ ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ತೀವ್ರ ಪೈಪೋಟಿ ಇತ್ತು. ಆದರೆ ಇಲ್ಲಿ ಬೇರೆ ಪಕ್ಷಗಳ ನಡುವೆ ಪೈಪೋಟಿ ಇರಲಿಲ್ಲ. 8 ಕ್ಷೇತ್ರದಲ್ಲಿ 7 ಅಭ್ಯರ್ಥಿ ಬಿಜೆಪಿಗರು ಗೆಲುವು ಸಾಧಿಸುವ ಮೂಲಕ ಕಾಂಗ್ರೆಸ್ ನಾಯಕರನ್ನ ಮಣಿಸಿದ್ದಾರೆ. ಮಂಗಳೂರಿನ ಉತ್ತರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮೊಯ್ದಿನ್ ಬಾವ ವಿರುದ್ಧ ಬಿಜೆಪಿಯ ಅಭ್ಯರ್ಥಿ ಡಾಕ್ಟರ್ ಭರತ್ ಶೆಟ್ಟಿ ಗೆಲುವು ಸಾಧಿಸಿದ್ದಾರೆ. ಬೆಳ್ತಂಗಡಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಹರೀಶ್ ಪೂಂಜಾ ಕಾಂಗ್ರೆಸ್ ಅಭ್ಯರ್ಥಿ ವಸಂತ ಬಂಗೇರ ಅವರನ್ನ ಮಣಿಸುವ ಮೂಲಕ ಹರೀಶ್ ಪೂಂಜಾ ಗೆಲುವು ಸಾಧಿಸಿಕೊಂಡಿದ್ದಾರೆ. ಪುತ್ತೂರಿನಲ್ಲಿ ಕಾಂಗ್ರೆಸ್ನ ಶಕುಂತಲಾ ಶೆಟ್ಟಿ ವಿರುದ್ಧ ಬಿಜೆಪಿಯ ಸಂಜೀವ ಮಠಂದೂರು ವಿಜಯಶಾಲಿಯಾಗಿದ್ದಾರೆ. ಸುಳ್ಯದಲ್ಲಿ ಎಸ್ ಅಂಗಾರ, ಬಂಟ್ವಾಳದಲ್ಲಿ ರಾಜೇಶ್ ನಾಯಕ್, ಮಂಗಳೂರು ದಕ್ಷಿಣದಲ್ಲಿ ವೇದವ್ಯಾಸ್ ಕಾಮತ್, ಮೂಡುಬಿದಿರೆಯಲ್ಲಿ ಉಮ್ಮನಾಥ್ ಕೋಟ್ಯಾನ್ ಜಯ ಗಳಿಸಿದ್ದಾರೆ. ಇತ್ತ ಬಿಜೆಪಿ ಕಾರ್ಯಕರ್ತರು ವಿವಿಧ ಕಡೆಯಲ್ಲಿ ವಿಜಯೋತ್ಸವ ಆಚರಿಸುವ ಮೂಲಕ ಸಂಭ್ರಮ ಆಚರಿಸಿಕೊಂಡರು. ಕಾರ್ಯಕರ್ತರ ಗೆಲುವು, ಪೂರ್ತಿ ಗೆಲುವಿನ ಇದನ್ನು ಕಾರ್ಯಕರ್ತರಿಗೆ ಅರ್ಪಿಸ್ತಾ ಇದೆ. ಕಾರ್ಯಕರ್ತರು ನಿರಂತರವಾಗಿ ಕೆಲಸ ಮಾಡಿದ್ದಾರೆ. ಅವರ ಕೆಲಸದ ಶ್ರಮದ ಫಲವೇ ಇದು ಗೆಲುವು.
ಇಡೀ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರ್ತದೆ, ಒಳ್ಳೆ ಆಡಳಿತವನ್ನು ನೋಡಲಿಕ್ಕೆ ಸಾಧ್ಯವಾಗಿದೆ. ಅಚ್ಚೆ ದಿನ್ ಆನೆ ವಾಲ ಅಷ್ಟೇ. ಸಾಧ್ಯ ಆಯಿತು ಅಂದರೆ ಅವರ ದುರಾಡಳಿತ, ಒಂದು ವರ್ಗದ ತುಷ್ಟೀಕರಣ, ಇದೆಲ್ಲ ಪರಿಣಾಮವೇ ಈ ಪರಿಸ್ಥಿತಿಗೆ ಕಾರಣವಾಗಿದೆ. ಖಂಡಿತವಾದ ಹಿಂದುತ್ವದ ಗೆಲುವಾಗಿರುವುದು ಅಥವಾ ನಮ್ಮ ಒಂದು ರಾಷ್ಟ್ರೀಯತೆಯ ಗೆಲುವಾಗಿರ್ಬೋದು ಅಥವಾ ಅವರ ದುರಾಡಳಿತೆಯ ಗೆಲುವಿರುವುದು ನಮ್ಮ ರಾಷ್ಟ್ರೀಯ ನಾಯಕರಾದ ನರೇಂದ್ರ ಮೋದಿಯವರ ಪ್ರಧಾನಿ ನರೇಂದ್ರ ಮೋದಿಯವರ ಒಳ್ಳೆಯ ಕೆಲಸಗಳ ಗೆಲುವಾಗಿರ್ಬೋದು, ಎಲ್ಲ ಒಟ್ಟಾರೆ ಗೆಲುವು. ನರೇಂದ್ರ ಮೋದಿಯವರ ಒಟ್ಟು ನಾಯಕತ್ವ, ಅವರ ಅಭಿವೃದ್ಧಿ ಕೆಲಸಗಳು ಇಡೀ ನರೇಂದ್ರ ಮೋದಿಯವರನ್ನು ಇವತ್ತು ಯಾವ ರೀತಿಯಲ್ಲಿ ವಿಶ್ವಗುರು ಅಂತ ಹೇಳೋದಷ್ಟರಲ್ಲಿ, ವಿಶ್ವಗುರು ಮಾಡೋದಷ್ಟರಲ್ಲಿ ಮತ್ತು ನರೇಂದ್ರ ಮೋದಿಯವರು ಇಡೀ ಪ್ರಪಂಚಕ್ಕೊಂದು ನಾಯಕರು ಅಂತ ಹೇಳುವ ದೃಷ್ಟಿಯಲ್ಲಿ ಕರ್ನಾಟಕ ಜನತೆ ಕೂಡ ಭಾಳಷ್ಟು ಒಳ್ಳೆಯ ಫಲಿತಾಂಶವನ್ನು ಕೊಡ್ತಾರೆ. ಕರ್ನಾಟಕ ಜನತೆಗೆ ಮತ್ತು ಮಂಗಳೂರು ಜನತೆಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಕಾರ್ಯಕರ್ತರ ಹಗಲಿರುಳು ಪರಿಶ್ರಮ, ನಿರಂತರವಾದ ಪರಿಶ್ರಮದಿಂದ ಇವತ್ತು ಕೆಲಸ ಕಾರ್ಯಗಳಾಗಿದೆ. ಪ್ರತಿ ಒಂದು ಮನೆಗೆ ಕಳೆದ 16-17 ದಿವಸಗಳಲ್ಲಿ 2-3 ಸಲ ಮುಟ್ಟುವ ಮೂಲಕ ಜನರ ಮನಸ್ಸನ್ನು ಪರಿವರ್ತನೆ ಮಾಡುವ ಮುಖಾಂತರ ಭಾರತೀಯ ಜನತಾ ಪಾರ್ಟಿಗೆ ಮತವನ್ನು ಗಳಿಸುವ ಮುಖಾಂತರ ಎಲ್ಲ ಕಾರ್ಯಕರ್ತರ ಹಗಲಿರುಳು ಪರಿಶ್ರಮ ಇದೆ. ಈ ಕಾರ್ಯಕರ್ತರಿಗೆ ನಾನು ಯಾವತ್ತೂ ಚಿರಋಣಿ ಅಂತ ಹೇಳ್ತಾ ಈ ಜಯ ಕಾರ್ಯಕರ್ತರಿಗೆ ಸಲ್ಲಬೇಕಾಗಿದೆ. ಕರಾವಳಿ ಜಿಲ್ಲೆಗಳ 13 ಕ್ಷೇತ್ರಗಳ ಪೈಕಿ 12 ಕ್ಷೇತ್ರಗಳನ್ನು ತನ್ನದಾಗಿಸುವ ಮೂಲಕ ಬಿಜೆಪಿ ಇತಿಹಾಸ ನಿರ್ಮಿಸಿದೆ. ಈ ನಡುವೆ ಬಿಜೆಪಿ ನಾಯಕರು ಸಂಭ್ರಮದ ಹೊಸ್ತಿರಲ್ಲಿದ್ದಾರೆ. ರಾಜ್ಯದಲ್ಲಿ ಅತಿ ದೊಡ್ಡ ಪಕ್ಷವಾಗಿ ನಿರ್ಮಾಣವಾಗಿದ್ರೂ ಸರ್ಕಾರ ರಚನೆ ಮಾಡಲು ಸಂಖ್ಯಾಬಲ ಇಲ್ಲದ ಕಾರಣ ಸರ್ಕಾರ ಮಾಡಲು ಸಾಧ್ಯವಾಗುತ್ತಿಲ್ಲ. ಆದರೆ ರಾಜ್ಯದಲ್ಲಿ ಅತಂತ್ರ ನಿರ್ಮಾಣಗೊಂಡಿದ್ದು ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರವೋ ಅಥವಾ ಸ್ವತಂತ್ರ ಸರ್ಕಾರವೋ ಅನ್ನೋದನ್ನ ಕಾದು ನೋಡಬೇಕಾಗಿದೆ.